ಶ್ಯಾಮಲ ಬತ್ತೆ ಅಂತ ಹೇಳಿದಾಳೆ ಇವತ್ತು. ಇಷ್ಟೊತ್ತಾರು ಬರಲಿಲ್ಲಪ್ಪ. ಇದಕ್ಕೆ ಒಂದು ಬಿರಿಯಾನಿ ಮಾಡಿಟ್ಟಿದೆ, ಮಸ್ತ್ ದಮ್ ಬಿರಿಯಾನಿ ಮಾಡಿದೆ, ಹೈದ್ರಾಬಾದಿ ದಮ್ ಬಿರಿಯಾನಿ. ಅದು ಮುಂಚೆ ನಮ್ಮ ಯಜಮಾನ್ರೊಟ್ಟಿಗೆ ಅವ್ರಿಗೆ ಟ್ರಾನ್ಸ್ಫರ್ ಆದಲ್ಲೂ ನಾವು ಹೋಗ್ಬೋದಲ್ಲ, ನನ್ನ ಮಗಳು ಸಣ್ಣೊಳ್ಳಿ ಫಸ್ಟತ್ತೆ ಓದ್ತಿದ್ದೆ, ಹಾಗೆ ಎಲ್ಲ ಕಲ್ತ್ಕೊಂಡದ್ದು ಒಳ್ಳೆ ಮಾಡ್ತಾರೆ. ಅದು ಮುಸ್ಲಿಮ್ರ ಹತ್ರವೇ ನಾನು ಕಲ್ತ್ಕೊಂಡದ್ದು. ಅವರು ಎಷ್ಟು ಒಳ್ಳೆ ಟೇಸ್ಟ್ ಮಾಡೋದಲ್ಲ, ಹಾಗೆ ಮಾಡಿದೆ. ಇಷ್ಟೊತ್ತಾರು ಬರಲಪ್ಪ. ಹೆಣ್ಣು ಮಧ್ಯಾಹ್ನ ಬತ್ತ ತನಕ ನಾನು ಎಣಿಸ್ಕೊಂಡದ್ದು, ಗಂಟೆ 3:30 ಬಂತು. ಒಂದು ಗಳಿಗೆ ಮಲ್ಕಂತೆ, ಇನ್ನೆಷ್ಟೊತ್ತಿ ಬತ್ತೋ ಏನು. ಸಾವಿತ್ರಮ್ಮ ಹೆಣ್ಣು ಬಂತು. ಇಲ್ಲೇ ಮೇಲೆ ಬಾ, ಮೇಲೆ ಅಲ್ಲೇ ಮೆಟ್ಲತ್ಕ ಮೇಲೆ ಬಾ. ರೂಮಲ್ಲಿದ್ದೆ ನಾ, ಮೇಲ್ಬದಿ ರೂಮಲ್ಲಿದ್ದೆ. ಅಮ್ಮ ಏನು ಇಲ್ಲಿ ಕೂತಿದ್ರಿ? ಕೆಳಗೆ ಬತ್ರಿ ಅಂತ ನಾವು ನಾವು ಬಂದು 5 ನಿಮಿಷ ಆಯ್ತಾ, ಕೆಳಗೆ ಇದ್ದಿತ್ತು ನಾವು. ಬಾ ಕೂತ್ಕೋ. ನಾವು ಒಂದು ಯಾರು ಬಂದಿದ್ರು? ಅಣ್ಣ ನೀ ಅಲ್ಲೇ ಇದ್ದೆ, ಬಾ ಕೋಣಿಗೆ ಬಾ. ಬಾ ಸಾವಿತ್ರಮ್ಮ, ಹಾಗೆಲ್ಲ ಇಲ್ಲ, ನಮ್ಮ ಕಣ್ಣಂಗೆ ಬಾ. ಸಂತೋಷ ಬನ್ನಿ ಕೂತ್ಕಣಿ. ಇಂದ ಕಾಲನ್ನು ನೋವು ಏಳು ಕಾತಿಲ್ಲ ಜಾಸ್ತಿ, ಹಂಗೆ ಇಲ್ಲೇ ಕೂತ್ಕೊಂಡೆ. ನಾ ಕೆಳಗೆ ಬರಲಿಲ್ಲ ಅಷ್ಟೇ, ಗೊತ್ತಾಯಿಲ್ಲ ಇಲ್ಲ ನೀವು ಬಂದದ್ದ. ಬಾಗಲ್ ತಕ್ಕಂಡೆ ಇತ್ತೇನಲ್ಲ ಅಂತ ನಾಯಿ ಮೇಲೆ ಒಂದು ಬಾರ ಹಾಕಿ ಸುಮ್ಮನೆ ಐಕಮ್ನಾರ್ರೆ. ಇಡೀ ಮನೆ ಕಾಯಿತ್ಕಣಿ. ಬನ್ನಿ ಕೂತ್ಕಣಿ. ಹುಷಾರಿದ್ರ್ಯಾ? ಹಾಂ ನಾವೆಲ್ಲ ಹುಷಾರು. ನೀವು ಆರಾಮಿದ್ರಲ್ಲ? ಎಂತಾಯ್ತು ಮರ್ರೆ ಕಾಲಿಗೆ? ಹಾಗೆ ಕಾಲಿದೊಂದು ಕತೆ ಮರ್ರೆ ಹೇಳ್ತೆ. ಶ್ಯಾಮಲ್ಲ ಕರಿಯ ಮರೀತಿ ಅಣ್ಣನ. ಅಲ್ಲೇ ನಿಂತ್ಕೊಂಡೆ, ಬಾಗ್ಲಾಗೆ ಇದ್ರಿ. ಬನ್ನಿ ಒಳಗೆ ಬನ್ನಿ. ಅಲ್ಲೇ ಚೇರ್ ಹಾಕಿ ಕೊಡ, ನೀಚಿ ಬಾ. ಇದು ಮತ್ತೆ ಬೆಡ್ರೂಮ್ ಅಲ್ಲ ಮರೀತಿ, ಚೇರ್ ಇಲ್ಲ. ಹಂಗೆ ನೀ ಇಲ್ಲೇ ಹಾಸಿಗೆ ಮೇಲೆ ಕೂತ್ಕೋ ಬಾ. ಬಾರ ಇಲ್ಲಿ ಚೇರ್ ಮೇಲೆ ಕೂತ್ಕೋ ಬಾ. ನಾನೊಂದು ಗಳಿಗೆ ಇಲ್ಲೇ ಕಾಲೂರಿ ಕೆಳಗೆ ಕೂತ್ಕೊಂತೆ ಮಾರ್ರೆ. ಬೆಳಗಿಂದ ಓಡಾಟ ಇವತ್ತು, ಸಾಕದಂಗೆ ಆಯ್ತು. ಹೊಟ್ಟೆ ಬೇರೆ ತುಂಬಿತ್ತು. ಹೊಟ್ಟೆ ತುಂಬಿತಾ? ಎಂತದೆ ಬಿರಿಯಾನಿ ಮಾಡಿಟ್ಟಿದ್ದೆ ನಾನು. ಒಳ್ಳೆ ಮಸ್ತ್ ಬಿರಿಯಾನಿ ಬತ್ತಿಲ್ಲ, ಘಮ ಅಂತಿತ್ಕಣೆ. ಆಚೀಚೆ ಮನೆಗೆಲ್ಲ ಪರಿಮಳ ಬತ್ತಿತ್ತು ಮಾರೈತಿ. ಇಲ್ಲಮ್ಮ, ಇವತ್ತು ಅಣ್ಣನೇ ಕೊಡಿಸಿದ. ಅಣ್ಣ ಹೋಟ್ಲಿಗೆ ಹೋಯ್ ಪಪ್ಪ ಅಂತ ಹೇಳ. ತುಂಬ ದಿನ ಆಯ್ದಿತ್ತು ನಾ ಇವರು ಒಟ್ಟಿಗೆ ಊಟ ಮಾಡಿ, ಹಂಗಾಗಿ ಅಲ್ಲೇ ಊಟ ಮಾಡ್ತು. ನಾನು ಇಷ್ಟು ಒಳ್ಳೆ ಬಿರಿಯಾನಿ ಮಾಡಿಸಿದೆ ಹೇಳಿಸಿ ಎಂಥ ಕೆಲಸ ಮಾಡ್ಕೊಂಡ್ರಿ ಮರೈತಿ. ನಾನು ಒಳ್ಳೆ ಮಾಡ್ತೆ ಬಿರಿಯಾನಿ. ನಾನು ಅದಕ್ಕೆಲ್ಲ ಕೆಲಸದ ಹತ್ರ ಹೇಳಿ ಬೆಳಿಗ್ಗೆ ಎಲ್ಲ ಕಟ್ ಮಾಡಿಸಿ ಎಲ್ಲ ರೆಡಿ ಮಾಡಿ ನಾನೇ ನಿಂತ್ಕೊಂಡು ಮಾಡಿಸಿದೆ. ಎಷ್ಟು ಒಳ್ಳೆ ಟೇಸ್ಟ್ ಆಯಿತು ಗೊತ್ತಾ? ಅಡ್ಡಿಲ್ಲ ಬಿಡಿ, ಬಾಕ್ಸಿಗೆ ಹಾಕಿ. ಅಯ್ಯೋ ಬಾಕ್ಸಿಗೆ ಹಾಕಿ ಕೊಡೋಕ್ಕೂ ಆಗ್ತಿಲ್ಲಲ್ಲ. ಇದೊಂದು ಆಣ್ ಭಾಷೆ ಇನ್ನೂ ತೆಗ್ಸ್ಲ ಮರೈತಿ. ಈ ಏಗಳಿಕೆ ಇವ್ರು ಮನ್ಸು ಮಾಡ್ತಾರೋ ಏನೋ. ಅಣ್ಣಂಗೆ ಅಡ್ಡಿಲ್ಲ, ಬೇರೆ ಮನೆ ತಕೋ ಇಲ್ಲ, ಅಣ್ಣಂಗೆ ಕೊಡ್ತೆ. ಅಲ್ಲ ಸಾವಿತ್ರಕ್ಕ, ಇಷ್ಟು ದಿನ ಆದರೂ ನೀವು ಅದನ್ನು ಸರಿ ಮಾಡಿಸ್ಕೊ ಬರಲಿಲ್ಲ ಮರ್ರೆ. ಹೆಚ್ಚು ಕಮ್ಮಿ ಹೇಳೋಕೆ ಹಿಡಿದು 1-2 ತಿಂಗಳ ಮೇಲಾಯ್ತಲ್ಲ. ಅಷ್ಟೆಲ್ಲ ಬಿಟ್ಕೊಂಬಾಗ ಮರ್ರೆ ಅಣ್ಣ ತಂಗಿಯರ ಮಧ್ಯ. ನೀವಾರು ಒಂದು ಪ್ರೆಷರ್ ಹಾಕಿ ಮಾಡಿಸ್ಕಿದ್ದಿತ್ತಲ್ಲ ಮರಯ್ಯ. ಅಣ್ಣ ಅನ್ಕಂಡು ಅವನಿಗೆ ಬೇಡ ಆಯ್ತು. ಒತ್ತಿಗೆ ಅಂತೂ ಅವಳಿಗೆ ಯಾವುದು ಧ್ಯಾನ ಇರೋದಿಲ್ಲ. ನಾನು ಎಷ್ಟು ಸಲ ಹೇಳೋಕತ್ತು ಹೇಳು. ನಾನು ಅಮ್ಮಂತೆಂತೂ ಕಂಡಿದ್ದೆ ಅಲ್ಲ, ಇಡೀ ಹೊತ್ತು ಟಿ ವಿದೊಂದು ಬಿಟ್ಟರೆ ಮಗಳಿಲ್ಲಿ ಒಬ್ಬಳೇ ಇದ್ದಾಳೆ, ಗಂಡ ಒಟ್ಟಿಗಿಲ್ಲ. ಎಂಥಾರು ಅವಳಿಗೆ ಒಂದು ಯೋಚನೆ ಇದ್ದರೆ ಹೇಳು. ನಾನು ಒಬ್ಬಳೇ ಓಡಾಡೋದು ಹೆಂಗತ್ತದ? ಎಲ್ಲ ಕೂಡಿ ಮಾಡೋದಲ್ದ, ನಾನು ಎಂತ ಮಾಡೋಕತ್ತ ಹೇಳಿಕಂಬ ನೀವೇ. ಹೌದು, ಹೆಣ್ಣು ಹೆಂಗಸು ಒಬ್ಬರೇ ಎಂತ ಮಾಡೋಕೆ ಆಗ್ತಿಲ್ಲ. ಹೆಣ್ಣು ಹೆಂಗ್ಸ್ ಅಂತ ಹೇಳಬೇಡಿ ನೀವು. ನಾನು ಎಂಥಾರು ಎಲ್ಲಿಗೆ ಹೋಗಿ ಮಾಡ್ಕೊ ಬಪ್ಪೆ. ಆದ್ರೆ ಅವರಿಗೆ ಬ್ಯಾಡ್ದಿದ್ದೆ ನಾವೈ ಮತ್ತೆ ಮೇಲ್ ಬೀಳೋಕ್ಕಾಗ ಅನ್ಕ ನಾ ಸುಮ್ಮನಿದ್ದೆ ಅಷ್ಟೇ. ಒಂದೆರಡಲ್ಲ ಯಾವುದು ಮಂಡಿ ಬಿಸಿ ಇಲ್ಲ ಕಣಿ. ಈ ಹೆಣ್ಣಿಗೆ ಹೇಳಿದೆ ಮುಂಚಿಗೆ ಒಂದಿಷ್ಟು ಜಾಗ ಕೂಡ ಅನ್ಕಂಡೆ. ಅದ್ರದ್ದು ಎಂಥದ್ದು ಓಡಾಟ ಇಲ್ಲೇಕಂತ ಅವನದ್ದು. ಆಯ್ತಾ ಕಾಪಿ ಹೇಳದ್ ಹೌದು. ಅದರ ಬಜ್ಜಿ ಕದ್ದಿ ಕೊಡ್ತೆ ಅಂದ್ರೆ ಈಗ ಏನಾದರೂ ಸುದ್ದಿ ಇಲ್ಲ. ಅಮ್ಮ ಸುಮಾರು ದಿನ ಆಯ್ತು. ನಾನು ಮತ್ತೆ ಏಗಳು ನಾನೇ ಇದು ಮಾಡೋದೆ. ಇವ್ರ ಮನ್ಸಿಗೆ ಅನ್ಸುತ್ತೆ ದುಡ್ಡಿಗೆ ಸಾಯ್ತೆ ನಾನು ಅನ್ಕೊಂಡೆ. ಈಗೀಗ ಸ್ವಸತ್ರ ಮಾತಾಡ್ಸೋದು ಇಲ್ಲ. ನಾನು ಅದಕ್ಕೆ ಅದ್ರ ಯೋಚನೆ ಬಿಟ್ಟೆ. ನನ್ನಷ್ಟಕ್ಕೆ ನನ್ನ ಕೆಲಸ ಆಯ್ತು, ಮಕ್ಕಳಾಯ್ತು ಅನ್ಕೊಂಡಿದ್ದೆ. ಎಂಥದ್ದು ಅಡುಗೆ ಮನೆಗೆ ಒಂಚೂರು ಕೆಲಸ ಎಂತ ಇತ್ತು ಅದು ಮಾಡಿ ಕೊಡೋದಷ್ಟೇ. ಮತ್ತು ನಾನೇ ಅಂತ ತಲೆಗೆ ಹೈಕಂಗೆ ಹೋಗ್ತಿಲ್ಲ. ಅಯ್ಯೋ ಬೇಡ, ಕಾಫಿ ಗಿಫಿ ಎಲ್ಲ ಮುಗೀತು. ಈಗ ಸದ್ಯಕ್ಕೆ ಎಂಥದ್ದು ಬೇಡ ಕಣಿ. 10 ನಿಮಿಷ ಮಾತಾಡ್ಕೊಂಡು ನಾನಿಂತೂ ಹೊರಟ್ಕೊಂಡ್ರೆ ನಂಗೆ ಭಾಳ ಕೆಲಸ ಇತ್ತು. ಇನ್ನೊಂದು 2 ಟೈಲರ್ ಹತ್ರ ಒಪ್ಕಿತ್ತು. ಇವಳಿಗದು ಎಂಥದ್ದು ಸ್ಟಿಚ್ ಅಂಥದ್ದು ಜಿಗ್ಜಾಗಿದ್ದು ನಮ್ಮ ಹತ್ರ ಇಲ್ಲಲ್ಲ ಮಿಷನ್, ಅದನ್ನು ಮಾಡಿಸ್ಕೊಂಡು ಹೋಗ್ತಿತ್ತು. ಸುಮಾರು ಕೆಲಸ ಇತ್ತು ಮರ್ರೆ. ಚೂರು ಕುಡಿಲಕ್ಕ ಅದಕ್ಕೇನ ಎಲ್ಲೊಂದಿಷ್ಟು ಕಾಪಿ ಯಾವ ಮೂಲಿಗೆ ಹೊತ್ತು ಹೊಟ್ಟೆಲ್ ಇಲ್ಲ. ಬೇಡ ಈಗ ಶ್ಯಾಮಲ್ಲ, ನಾ ಹಿಂಗೆ ಹೇಳ್ತೆ ಅಂತ ಅನ್ಕೊಂಡ್ಬೇಡ. ನನ್ನ ಅಣ್ಣ ಅತ್ತಿಗೆ ಮೇಲೆ ನನಗೇನು ದ್ವೇಷ ಇಲ್ಲ. ಆದರೆ ಯಾವುದ್ಯಾವ್ದು ಏಗಳು ಮಾಡ್ಕೋ ಅದು ಆಗಳು ಮಾಡ್ರೆ ಚಂದ. ಹೇಗೆಗಳು ಮಾಡೋದಲ್ಲ. ನೀನು ಈಗಲೇ ನಿಂದು ಎಂತ ಇತ್ತು ಎಲ್ಲ ಆಸ್ತಿ ಮನೆ ಬರ್ಸ್ಕೊ. ನಾವೆಷ್ಟು ಗಲಾಟೆ ಮಾಡ್ಕೊಂತ ಕಾಣ. ಅದು ನಿಂಗೆ ಬೇಕಾ? ಬೇಡಲ್ದ? ಅವ್ರು ಇಲ್ದಿರ ಯಾವುದು ತಲೆಗೆ ಹೈಕಂತಿಲ್ಲ ಅವ್ರ ಗಂಡ ಹೆಂಡತಿ. ಹಾಗೆ ನಾನು ಏಗಳಿಂದ ಕಾಣ್ತಿದ್ನಲ್ಲ. ಏನಂತ್ರಿ ಸಂತೋಷ? ನಾ ಹೇಳೋದು ಸರಿ ಅಲ್ದ? ಕಡೆಗೆಲ್ಲ ಗಲಾಟೆ ಎಂತಕ್ಕೆ ಬೇಕು ಹೇಳಿ? ಈಗ ಎಂತ ಇತ್ತು ಅಚ್ಚುಕಟ್ಟಲ್ಲಿ ಮಾಡ್ಕೊಂಡು ಕೂತ್ಕೊಂಡ್ಲಿ ಎಲ್ಲರೂ. ಅವ್ರಿಗೆ ಯಾವ್ದು ಬೇಕೋ ಅವ್ರು ಇಟ್ಕೊಂಡ್ಲಿ. ಅವರಿಗೆ ಜಾಸ್ತಿ ಅದ್ದೇ ಕೊಡಲಿ. ಈಗ ಯಾರು ಬೇಡ ಅಂದ್ರೆ ಈಗ ಅವರು ಈಗ ಹಳ್ತಿನ ಕಾಲದಲ್ಲಿ ಅವ್ರಿಗೆ ಒಂದು ಮರ್ಯಾದೆ ಇರ್ಕಂದ್ರೆ ಆಸ್ತಿ ಮನೆ ಇರ್ಕು. ಯಾರು ನಾವೇನು ಎಲ್ಲ ಮಕ್ಕಳಿಗೆ ಕೊಟ್ಟು ಕೂತ್ಕೊಳ್ಳಿ ಅಂತ ಹೇಳ್ತಿಲ್ಲ. ಈಗ ಮಂಜಿಂಗೆ ವಿದ್ಯಾಭ್ಯಾಸ ಇಲ್ಲ, ಹೌದಾ? ಅವನಿಗೆ ಬೇರೆ ಕೆಲಸ ಇದಂತ ಇಲ್ಲ. ಈ ಹೆಣ್ಣೇನೋ ಕೆಲಸಕ್ಕೆ ಹೊತ್ತು 1 ತಿಂಗಳು ಸಂಬಳ ಅಂತ ಗಟ್ಟಿ.
ಅರೆ ಅವನದ್ದೇ ಅಂತ ಒಂಚೂರು ಇದ್ದರೆ ಅವನ ಮನಸ್ಸಿಗೆ ಒಂದು ಜವಾಬ್ದಾರಿ ಇರುತ್ತೆ. ಇಲ್ದಿರೆ ಜವಾಬ್ದಾರಿ ಇಲ್ದಿದ್ದ ಮನಸ್ಸು ಎಲ್ಲೆಲ್ಲೋ ಹರಿಯುತ್ತೆ. ಗೊತ್ತಿಲ್ಲ ಈ ಹೆಣ್ಣಿಗೆ ಈಗ ಗೊತ್ತಿಲ್ಲ. ನಾನು ಅದಕ್ಕೆ ಹೇಳುದು, ನಿಮ್ದು ಎಂಥ ಪಾಲಿತ್ತು ನೀವು ತಗೊಳ್ಳಿ. ಇಲ್ದಿರ ಸ್ವಲ್ಪಾರ ಒಂದು 2 ಗದ್ಯಾರೋ ಅವನ ಹೆಸರು ಮಾಡ್ರೆ ಅವನಿಗೆ ಜವಾಬ್ದಾರಿ ಬರ್ತತ್ತು. ಅದು ಪೂರ ಅವನ ಮೇಲೆ ಬಿಡ್ಕು. ಮತ್ತು ಯಾವ ಕಾರಣಕ್ಕೂ ಅಣ್ಣ ಒಪ್ಪಕ್ಕಾಗಲ್ಲಿಗೆ. ಅದು ನಾನು ಅಣ್ಣಂಗೆ ಒಳ್ಳೇದಕ್ಕೆ ಹೇಳೋದು, ನನಗೇನು ಅಣ್ಣನ ಮೇಲೆ ದ್ವೇಷಕ್ಕೆ ಹೇಳೋದಲ್ಲ. ನನ್ನ ಅಣ್ಣ ಅಂದ್ರೆ ನಂಗೆ ಸಹಿ. ಈಗಲ್ಲ ಸಣ್ಣಕ್ಕಿಂತ ಅಷ್ಟೇ, ನನಗೆ ಸುಬ್ಬಣ್ಣನಷ್ಟು ಬೇರೆ ಯಾರ ಮೇಲೆ ಕಾಯಸ್ಸಿಲ್ಲ. ನಾ ಹೇಳೋದು ಒಳ್ಳೇದಕ್ಕೆ, ಅವನ ಮಗಂಗೆ ಒಂದು ಜವಾಬ್ದಾರಿ ಬರಲಿ ಅಂದ್ಕೊಂಡಷ್ಟೆ. ಹೌದು ಮರೆ, ಜವಾಬ್ದಾರಿ ಅಂತ ಹೇಳ್ರಿ ಅಂತ ಹೇಳೋದು. ಈಗೀಗಂತೂ ಏಗಳ್ಕೊಂಡ್ರು ಅಂದೊಂದು ಮೊಬೈಲ್ ಕುಟ್ಟು ತೈಕಂದ್ಕಣಿ. ಒಂದು ನಮ್ಮನೆ ಪ್ಯಾಟಿಗೆ ಹೋಗ್ಬೋದು ಎಷ್ಟು ತಿಕ್ಕೊಂಡ್ರು. ಅದು ಎಲ್ಲಿಗೆ ಹೋತ್ರೋ ಏನೋ ಒಂದು ಗೊತ್ತಿಲ್ಲ. ಎಂತ ಹೇಳು, ಮಕ್ಕಳನ್ನು ಸ್ವಸತ್ರ ಮಾತಾಡ್ಸೋದಿಲ್ಲ. ಫೋನಾಗೆ ಇಡಿ ಹೊತ್ತು ಇದ್ದರೆ ಮಕ್ಕಳು ಮಾತಾಡ್ಸ್ತಾರೆ, ಹೆಣ್ತಿನ ಮಾತಾಡ್ಸ್ತಾರೆ ಇವರು. ಒಂದು ಜವಾಬ್ದಾರಿ ನೀವು ಹೇಳ್ದಂಗೆ ಯಾರಿಗೆ ಹೇಳೋದು? ಹೇಳ್ರು ಕೂಡಲೇ ನೀ ಏಗಳು ಕೊರಕ್ತೆ, ಏಗಳು ಸಣ್ಣ ಮುಖ ಹಾಯ್ಕಂತೆ ಇದೆ ಅಂತ ಹೇಳಿ ಬೈತಿರ್ಕಣಿ. ನಾವು ಇಷ್ಟೆಲ್ಲ ತಲೆ ಬಿಸಿ ಇದ್ದಗಳು ನಗಾಡ್ತೇಕಮ್ಮ ಕಾತ್ತ. ಆಮೇಲೆ ಸಣ್ಣ ಹಂಗೆ ಮಾಡ್ಕೊಂಡ್ಬೇಡ ಮಗ, ಸಣ್ಣ ಮುಖ ಮಾಡ್ಕೊಂಡ್ಬೇಡ. ಎಂತ ಇಲ್ಲ ಈಗ ಎಲ್ಲ ಸರಿ ಮಾಡೋಕಾತ್ತ. ನೀ ಎಂತದ ತಲೆ ಬಿಸಿ ಮಾಡ್ಕೊಂಬಕಾಗ ಖುಷಿಯೇ ಇರ್ಕ. ಹೆಣ್ಮಕ್ಳು ಸ್ಟ್ರಾಂಗಾಗಿ ಇರ್ಕ. ನಿನ್ನ ಅಣ್ಣ ಹೇಳ್ತಿದ್ರು ಕಣ್, ಹಿಂಗೆಲ್ಲ ಮಾಡ್ಕೊಂಡ್ರೆ ಸಂಸಾರ ನಡ್ಸೋಕತ್ತ ಹೇಳ. ಜೋರ ಇರ್ಕು, ಎಲ್ಲದನ್ನು ನೀನು ಹ್ಯಾಂಡ್ಲ್ ಮಾಡೋ ಥರ ಇರ್ಕು. ನೀನು ಒಳ್ಳೆ ಅವ್ರೊಟ್ಟಿಗೆಲ್ಲ ಸೇರ್ಕೊಂಡು ನೀನು ಈ ನಮ್ಮನೆ ಸಪ್ಪ್ಯಾರು ಹೆಂಗೆ ಮರೈತಿ? ಎಂತಾರು ಬರಲಿ ನಾ ಜಯಿಸ್ಕ ಬತ್ತೆ ಎಂಬ ಧೈರ್ಯ ಇರ್ಕ ಹೆಣ್ಮಕ್ಳಿಗೆ ಫಸ್ಟ್. ಅಷ್ಟೊತ್ತಿಗೆ ಗಂಡಂದು ಪೂರ ಬಾಲ ಇಟ್ಕೊಂಡಕ್ಕೆ ಎಲ್ಲಿಗೆ ಹೋತ್ರವ್ರು? ಎಲ್ಲಿಗೆ ಹೋಗೋದಿಲ್ಲ. ಮೊಬೈಲ್ ಇಟ್ಕೊಂಡ್ರೆ ಮೊಬೈಲ್ ಸ್ವಿಚ್ ಆಫ್ ಮಾಡಿದ್ದೆ ಬಿಸಾಡು. ಅದೆಲ್ಲ ಅಷ್ಟು ಸ್ವಲ್ಪ ಇದ್ದತ್ತಿದ್ರೆ ನಮ್ಮ ಮನೇಲ ಅವ್ರು ನಿಮ್ಮ ಗಂಡನ ಕಣಂಗೆ ಅಲ್ಲ ಬಿಡಿ. ಆ ಗದ್ದೆ ನಿಮಗೆ ಕೊಡ್ಕಂತ ಮಾತಾಡಿರಂತ ಆಯ್ತಂದ್ರೆ ಮಾವ, ನೀ ಕೇಳು, ಅದ್ರಲ್ಲಿ ಕೇಮ್ದ್ರಲ್ಲಿ ಏನು ತಪ್ಪೇನಿಲ್ಲ. ಆದರೆ ಅವ್ರು ಕೇಳಲಿಲ್ಲ, ಅವ್ರಿಗೆ ಅದು ಮನಸ್ಸಿಲ್ಲ ಅಂದರೆ ಬೇಡ ಮಗ, ಅವ್ರು ವಿರೋಧ ಹೋಯ್ಬೇಡ. ನೀನೀಗ ಗಂಡ ಹೇಳೋದಕ್ಕೆ ಅಂತಿಲ್ಲ ಅಂತೆ. ಅತ್ತಿ ಮಾವಾರು ನಿಂಗೊಂದು ಸಪೋರ್ಟಿಗಿದ್ದರೆ ಯಾವತ್ತೂ ಒಂದು ಧೈರ್ಯ ಇದ್ದಂಗೆ. ಎಲ್ಲರನ್ನೂ ನಿಷ್ಠೂರ ಮಾಡ್ಕೊಂಬಕಾತಿಲ್ಲ. ಏನಂತ್ರಿ ಅಮ್ಮ? ನಾನು ಹೇಳೋದಾದ್ರೆ ಎಲ್ಲರೂ ಒಂದು ಬದಿ ಕರೆಸಿ, ಇಲ್ಲದೆ ನಿಮ್ಗೇನು ಅವ್ರ ಮನೆಗೆ ಹೋಯ್ಲಕ್ಕಲ್ಲ, ಹೋಗಿ ಒಂದು ಮಾತುಕತೆ ಸಣ್ಣದೆ, ಸುಮ್ಮನೆ ಮಾತುಕತೆಯೇ ಅನ್ಕೊಂಡಲ್ಲ, ಸುಮ್ಮನೆ ಒಂದಿನ ಇದ್ದಂಗೆ ಮಾಡಿ ಮಾತಿಗೆ ಮಾತು ಹಾಕಿ ಒಂದು ಮಾಡ್ಲಕ್ಕ ಕತೆ. ಹಿಂಗೆ ಅವನಿಗೆ ಅಂತ ಇಷ್ಟು ಕೊಡಿ ಅಂತ ಹೇಳಿ ಮಾಡ್ಲಕ್ಕ ಈ ಹೆಣ್ಣು ಹೇಳಕ್ಕ ಒಂದು ಜವಾಬ್ದಾರಿ ಬತ್ತತ್ತ ಅವರಿಗೂ ಕೊಡಿ ಅನ್ಕ. ಬೇಕಾದ್ರೆ ಇವಳು ಹೋಗಿ ಮಾಡ್ಲಿ ಗದ್ದಿಲೆ ಕೆಲಸ ಒಂದೊಂದು ದಿನ ರಜೆ ಹಾಕಿ ಮಾಡ್ಲಕ್ಕಲ್ಲ. ಏನು ಗಟ್ಟಿಗೆತನ ಬೇಕಷ್ಟೇ. ಅಲ್ಲಿ ಮಾಡೋಕತ್ತಿಲ್ಲ, ಇಲ್ಲಿ ಮಾಡೋಕತ್ತಿಲ್ಲ, ಶಾಲೆ ಕೆಲಸ ಇತ್ತು, ಗಂಡ ಹೇಳೋದಕ್ಕೆ ಅಂತಿಲ್ಲ, ಇದೆಲ್ಲ ಅಲ್ಲ. ಇದು ಹಿಂಗಿಂದೆಲ್ಲ ಕಟ್ಕೊಂಡ್ರೆ ಆತಿಲ್ಲ. ನಮಗೆ ಎಂತ ಬೇಕು ನಾವು ಅದು ಮಾಡಿಸ್ಕಣಕ. ನಾನು ಹೇಳೋದಾರೆ ಇವಳು ಸೀದಾ ಹೋಗಿ ಮಾವನ ಹತ್ರ ಕೇಳ್ಕ, ಮುಂಜಂಗೆ ಕೇಳ್ಬೇಕಾರೋ ಹೇಳ್ಕ, ಒಂದೆಲ್ಲ ಗಟ್ಟಿ ಮಾಡ್ಕಣಕ್ ಮರೆಯ. ಒಂದು 4 ಅದ್ಯಾರು ಇವ್ರ ಹೆಸರು ಬೇಕು. ಎಂತಂತೆ ಶ್ಯಾಮಲ, ಅವ್ರು ಹೇಳೋದ್ರಲ್ಲೂ ಒಂಥರ ಅರ್ಥ ಇತ್ತು ಮಗ. ಹೋಯ್ ಒಂದು ಮಂಜನ ಹತ್ರ ಒಂದು ಸತಿ ಮಾತಾಡು, ಇಲ್ಲ ಮಾವನ ಹತ್ರ ಮಾತಾಡು. ಈಗ ಇವರು ಹೇಳ್ತಾರಲ್ಲ, ಈಗ ಇವ್ರದ್ದು ಈಗ ಎಷ್ಟು ದಿನ ಆಯ್ತು ಅಣ್ಬಾಷಿದು, ಅಲ್ಲಿಗೆ ನಿಂತಿತ್ತು. ಅಲ್ಲ ಕಂಡ್ರ ಪರಿಸ್ಥಿತಿ ಅವ್ರು ಯಾಕೋ ಯಾವುದಕ್ಕೆ ಏನು ತಾಲಿ ಕೆಡ್ಸ್ಕೊಂಬರ್ಕಂಡಂಗೆ ತೋರೋದಿಲ್ಲ. ಹೋಯ್ ಮಾತಾಡೋದೇ ಒಳ್ಳೇದು ಅನ್ಸುತ್ತೆ. ನೀನು ಫಸ್ಟ್ ಒಂದು ಸತಿ ಮೊನ್ನೆ ಹತ್ರ ಮಾತಾಡು. ನಾವು ಮೂರನೇವರೆಲ್ಲ ಮಾತಾಡೋದು ಅದು ಸರಿ ಆತಿಲ್ಲ. ನನಗೆ ಅಂತ ಅವ್ರ ಹತ್ರ ಎಂತ ಮಾತಾಡೋದಿಲ್ಲ. ನಾನು ಈ ನಡುವೆ ಮಾತಾಡೋದೇ ಬಿಟ್ಟಿದ್ದೆ ಅವ್ರ ಹತ್ರ. ಮಾವಿನ ಹತ್ರ ಬೇಕಾದ್ರೆ ಒಂಚೂರು ಹೇಳಿ ಕಾಣ್ಲಿಕ್ಕೇನೋ. ಅಲ್ಲ ಮಂಜನಿನೊಟ್ಟಿಗೆ ಅಷ್ಟು ಒಳ್ಳೆ ಇದ್ದಿದ್ದ ಎಂತಾಯ್ತು ಮರೀತಿ ಮಂಜಂಗೆ? ನೀ ಏನು ಗಲಾಟೆ ಮಾಡ್ತೀಯೋ ಏನೋ ರಾಗಲಿ ಮಾಡ್ತೀಯೋ ಅದು ಇದು ಅನ್ಕೊಂಡು ಚಿರಿಪಿರಿ ಮಾಡ್ಕೊಂಡು ಮನೇಲಿ ಹಂಗೆ ಚಿರಿಪಿರಿ ಮಾಡೋಕ್ಕಾಗ. ಚಿರಿಪಿರಿ ಮಾಡ್ರೆ ಮತ್ತವ್ರು ಹಾಗೆ, ನಾವು ಬಿಟ್ಕೊಂಡ್ರೆ ಅದು ಬಿಡ್ತಾ ಹೊತ್ತಷ್ಟೇ. ಎಂತ ಏನು ವಿಚಾರಿಸ್ಕ ನೀನು ಒಂದು ಇದು ಮಾಡಿ ಅದೆಲ್ಲ ಬಿಟ್ಕೊಂಡು ಸುಮ್ಮನೆ ಮರ್ತೇಕೊಂಡ್ರೆ ಹೆಂಗತ್ತ? ಹೌದಪ್ಪ, ಭಾವ ಏನು ಕಾಟಿನ ಗಂಡಸಲ್ಲ, ಭಾಳ ಸಾಧು ಅಂದ್ರೆ ಭಾಳ ಸಾಧು. ಇವಳೇ ಅಂತಾರು ಚಿರಿಪಿರಿ ಮಾಡ್ತಾಳಕ್ಕಂತ ಬಹುಶಃ. ಇವಳಿಗೆ ಒಂದು ನಮೂನಿ ಪವಣಿ ಮಾಡು ಹುಚ್ಚಕಣಿ, ಹಂಗೆ ಎಂಥದೋ ಕಿರಿಕಿರಿ ಮಾಡ್ಕೊಂಡಿರು ಬಹುಶಃ. ಮಂಜ ಸಣ್ಣವನಿಂದ ಸಾಧು, ಭಾಳ ಒಂಥರ ಪಾಪ ಅಂದ್ರೆ ಪಾಪ. ಅದಕ್ಕೆ ಎಂಥದ್ದು ಗೊತ್ತಿಲ್ಲ, ಎಂಥದ್ದು ಗಲಾಟೆ ಮಾಡ್ಕೊಂಡಿರ್ತೀರಿ ನೀವು. ಅದಕ್ಕೆ ಅವನಿಗೇನೋ ಹೆಂಗೆ ಮಾಡೋದು, ಯಾವ ರೀತಿ ಮಾತಾಡ್ಸೋದು ಅಂತ ಗೊತ್ತಾಗಲಿಲ್ಲ. ಏನೋ ವರ್ಮ ಇತ್ತಂಗೆ ಅನ್ಕೊಂಡು ನಾವೇ ಮಾತಾಡ್ಸ್ಕೊ ಅವೆಲ್ಲ ಇತ್ತು. ಆದರೂ ಕೆಟ್ಟವನಲ್ಲ ಶ್ಯಾಮಲನೇ ಏನೋ ಒಂಚೂರು ಹೆಚ್ಚು ಕಮ್ಮಿ ಮಾಡ್ಕೊಂಡು ಇಪ್ಕು. ಬೇಜಾರು ಮಾಡ್ಕೊಂಡ್ಬೇಡ ಶ್ಯಾಮಲ, ನಾ ಹಿಂಗೆ ಹೇಳ್ತೆ ಅನ್ಕೊಂಡಕ್ಕ ಮಾತಾಡ್ಸ್ಮಕ್ಕ ನೀನೆ. ಅವನ ಮನಸ್ಸು ಕೆಟ್ಟದಲ್ಲ, ಹಾಲಂತ ಮನಸ್ಸು. ಸಾವಿತ್ರಮ್ಮ, ನೀವು ನನ್ನ ಮೇಲೆ ಹೇಳ್ತೀರಿ ಅಲ್ಲ, ಆಯ್ತು ಬಿಡಿ. ಎಲ್ಲರೂ ಹಿಂಗೆ ಹೇಳ್ತೀರಿ ಅಂದರೆ ನಾನೇ ಮಾತಾಡಿಸ್ದೆ ಅವ್ರನ್ನ. ನಂದೇನಾರು ತಪ್ಪಿಪ್ಪು ಸಾಕು.